ಇತಿಹಾಸ ಪ್ರಸಿದ್ಧವಾದ ಮಂಗಲ್ಪಾಡಿ ಕಾಜಿ ಕುಂಜೆ ಅಹಮದ್ ಮುಸ್ಲಿಯಾರ್ ಉಪಪ ಮಖಾಮುರೋಸ್ ಹಾಗೂ ಧಾರ್ಮಿಕ ಪ್ರಭಾಷಣ ಜನವರಿ 6ರಿಂದ 13ರ ತನಕ ನಡೆಯಲಿರುವುದಾಗಿ ಅಯೂಬ್ ಹಿಂದಾದಿ ತಿಳಿಸಿದ್ದಾರೆ. ಈ ಬಗ್ಗೆ ಮಂಜೇಶ್ವರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಜನವರಿ 6ರ ರವಿವಾರ ಸಂಜೆ 2 ಗಂಟೆಗೆ ಮಕಾಂ ಜಿಯಾರತ್ನೊಂದಿಗೆ ಧಾರ್ಮಿಕ ಪ್ರಭಾಷಣೆಗೆ ಚಾಲನೆ ದೊರಕಲಿದೆ. ಮುಟ್ಟಂ ಕುಂಜಿಕೋಯ ತಂಗಲ್ ಜಿಯಾರತ್ಗೆ ನೇತೃತ್ವವನ್ನ ನೀಡಲಿದ್ದಾರೆ. ಲಂಡನ್ ಮೊಹಮ್ಮದ್ ಹಾಜಿ ಧ್ವಜಾರೋಹಣಗೈಯಲಿರುವರು. ಕುಂಬಲ್ ಅಟಕೋಯ ತಂಗಲ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ. ಮತ್ತು ಸೌಹಾರ್ದ ವೇದಿಕೆಯನ್ನ ಎನ್ಎ ನೆಲ್ಲಿಕುನ್ನು ಉದ್ಘಾಟಿಸಲಿದ್ದಾರೆ. ಕರ್ನಾಟಕ ಸಚಿವ ಯುಟಿ ಖಾದರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಜನವರಿ 13ാം തീയതി അതിവിപുലമായി നടത്താൻ വേണ്ടി തീരുമാനിച്ചിരിക്കുന്നു. ജനുവരി 6ാം തീയതി ഞായറാഴ്ച 2 മണിക്ക് ഉറൂസ് വിളംബര യാത്ര കാളിയാർ ഉപ്പാപ്പ അവരുടെ മക്ബറ സിയാറത്ത് രാഷ്ട്രീയ സാംസ്കാരിക നേതാക്കളുടെ സംഗമം. അങ്ങനെ ജനുവരി 6 മുതൽ 12ാം തീയതി വരെ കേരളത്തിലെയും കർണാടകത്തിലെയും പ്രഗത്ഭരായ സാദാത്തുക്കളും പണ്ഡിതന്മാരും അവരുടെ ആത്മീയ സദസ്സുകളും പ്രഭാഷണവും ഉണ്ടായിരിക്കുന്നതാണ്. അതുപോലെ വൈകുന്നേരം സി ಅಬ್ದುಲ್ ಹಾಜಿ ಉಸ್ತಾದ್ ಅವരുടെ അനുസ്മರಣೆ. ಸುದ್ದಿಗೋಷ್ಠಿಯಲ್ಲಿ ಅಬ್ದುಲ್ ಖಾದರ್ ಹಾಜಿ, ಅಬ್ದುಲ್ ಕುಂಜೆ ಫೈಜಿ, ಅಬ್ದುಲ್ ಹಮೀದ್ ತೋಟ, ಮೊಹಮ್ಮದ್ ಅನ್ಸಾರಿ ಮೊದಲಾದವರು ಹಾಜರಿದ್ದರು.